ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಭಾರತ ಯುವಕರ ರಾಷ್ಟ್ರ. ಅಭಿವೃದ್ಧಿಯ ನಾಗಾಲೋಟದಲ್ಲಿ ಯುವಕರು ದೌಡಾಯಿಸ್ತಾ ಇದ್ದಾರೆ. ಆದರೆ ಅವರ ಹಿಂದೆ ಮಾದಕ ವ್ಯಸನ ಅನ್ನೋದು ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ. ಬಟ್ ನಿಮ್ಮೆಲ್ಲರ ಹಿಂದೆ ನಮ್ಮ ರಕ್ಷಣೆಗೆ ನಿಂತಿರುವಂತಹ ಪೊಲೀಸ್ ಇಲಾಖೆ ಇದರ ವಿರುದ್ಧ ಒಂದು ಸಮರವನ್ನೇ ಸಾರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪೊಲೀಸ್ ಇಲಾಖೆ ಈಗಾಗಲೇ ಈ ಕುರಿತಾಗಿ ಮಾದಕ ವ್ಯಸನ ಕುರಿತಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ. ಬನ್ನಿ, ಉಡುಪಿ ಪೊಲೀಸ್ ಇಲಾಖೆ ಈ ಕುರಿತಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ಏನು ಹೇಳ್ತಾರೆ ಇದರ ಬಗ್ಗೆ ಅಂತ ಹೇಳಿ ಉಡುಪಿಯ SP ಅವರಾದಂತಹ ಲಕ್ಷ್ಮಣ್ ನಿಂಬರ್ಗಿ ಇವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಈ ಮಾದಕ ವ್ಯಸನ ಅನ್ನುವಂಥದ್ದು ಯುವಕರನ್ನ ಬಿಟ್ಟೇ ಇಲ್ಲ, ಯುವಕರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದೆ. ಯಾಕೆ ಯುವಕರೇ ಈ ವ್ಯಸನಕ್ಕೆ ಬಲಿ ಬೀಳ್ತಾ ಇದ್ದಾರೆ? ಇದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಕ್ಕಾಗಲ್ಲ, ಹಲವಾರು ಕಾರಣಗಳಿವೆ. ಒಂದು ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಅವರು ಓದ್ತಾ ಇರುವಂಥ ಶಾಲಾ ಕಾಲೇಜಸ್ಗಳಲ್ಲಿ ಇರುವಂಥ ಪಿಯರ್ ಪ್ರೆಷರ್ ಆಗಿರ್ಬೋದು, ಅಂತಂದರೆ ಫ್ರೆಂಡ್ಸ್ನಿಂದ ಪ್ರೆಷರ್ಸ್ಗಳಾಗಿರ್ಬೋದು, ಅಥವಾ ಮಾನಸಿಕ ಖಿನ್ನತೆ ಆಗಿರ್ಬೋದು, ಅಥವಾ ಇನ್ನೂ ಒಂದು ದುಡ್ಡಿನ ಅಹಂಕಾರ ಆಗಿ ಮೋಜು ಮಸ್ತಿ ಅನ್ನುವಂತಹ ಒಂದು ಚಟಕ್ಕೆ ಬೀಳ್ತಾ ಇರ್ಬೋದು. ಸೊ ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಇದೇ ಕಾರಣಕ್ಕೆ ಅವರು ಬಲಿಯಾಗ್ತಾ ಇದ್ದಾರೆ ಅಂತಂತ ನಿರ್ದಿಷ್ಟವಾಗಿ ಹೇಳೋದಿಲ್ಲ, ಬಟ್ ವೈಡ್ ರೀಸನ್ಸನ್ನು ನಾವು ಕೊಡ್ಬೋದು. ಸರ್, ಈ ಅವೇರ್ನೆಸ್ ಅನ್ನೋದು ಈ ಮಾದಕ ವ್ಯಸನದ ಕುರಿತಾಗಿ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಸರ್? ಇಲ್ಲಿ ನನಗೆ ಎಷ್ಟೋ ಜನ ಪ್ರಶ್ನೆ ಮಾಡಿದರು, ಇದು ಅವೇರ್ನೆಸ್ ಅನ್ನೋದು ಏಕೆ ಬೇಕಾಗುತ್ತೆ ಅಂತಂತ ಹೇಳಿ. ಸೊ ಜಾಗೃತಿ ಅಭಿಯಾನ ಅತ್ಯವಶ್ಯಕ. ಯಾಕೆ ಅಂತಂದರೆ ನಾವು ಕೇವಲ ಕಾನೂನಿನಿಂದ ನಾವು ಕೇವಲ ಅಪರಾಧಿಗಳನ್ನು ಹಿಡಿದು ಅದನ್ನು ತಡಿತೀವಿ ಅನ್ನೋದು ಸ್ವಲ್ಪರ ಮಟ್ಟಿಗೆ ಫೇಲ್ ಆಗಿದೆ. ನಾನು ಉದಾಹರಣೆಗೆ ಅಮೇರಿಕದಲ್ಲೇ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅಮೇರಿಕ ದೇಶ ಬಾರ್ಡರ್ ಆಗಿ ಮೆಕ್ಸಿಕೋ ಇದೆ, ಸೌತ್ ಅಮೇರಿಕನ್ ಕಂಟ್ರೀಸ್ಗಳಿವೆ, ಚಿಲಿ ಇದೆ, ಸೊ ವೆನಿಜುವೆಲಾ ಇದೆ. ಅಲ್ಲಿಂದ ಸೌತ್ ಅಮೇರಿಕಾದಿಂದ ನಾರ್ತ್ ಅಮೇರಿಕಾ USA ಸಾಕಷ್ಟು ಮಾದಕ ದ್ರವ್ಯಗಳು ಹರಿದು ಬರುತ್ತೆ. ಡ್ರಗ್ಸ್ ಇಲ್ಲಿಗಲ್ ಆಗಿ ಸರಬರಾಜು ಆಗುತ್ತೆ. ಕೇವಲ ಕಾನೂನಿನಡಿಯಲ್ಲಿ ಅವರು ಸುಮಾರು ದಶಕಗಳಿಂದ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಅನ್ನೋದು ಯಾವುದಾದ್ರೂ ಒಂದು ರೂಟನ್ನು ಹಿಡ್ಕೊಂಡು ಒಳಗಡೆ ಬಂದೇ ಬರುತ್ತೆ. ಈ ಸಪ್ಲೈ ಅನ್ನೋದನ್ನು ನಾವು ಕಾನೂನಿನಡಿಯಲ್ಲಿ ನಾವು ಕಡಿಮೆ ಮಾಡ್ಬೋದು, ಬಟ್ ಡಿಮ್ಯಾಂಡ್ ಅನ್ನೋದನ್ನು ಹೇಗೆ ಕಡಿಮೆ ಮಾಡ್ತೀರಾ? ಸೊ ಇದೊಂದು ಬ್ಲ್ಯಾಕ್ ಎಕಾನಮಿ. ಯಾವುದು ಇದು ಡ್ರಗ್ ಮಾಫಿಯಾ ಅನ್ನೋದು ಒಂದು ಬ್ಲ್ಯಾಕ್ ಎಕಾನಮಿ, ಒಂದು ರೀತಿ ಬಿಸ್ನೆಸ್ಸು. ಇದರಲ್ಲಿ ಈಸಿಯಾಗಿ ದುಡ್ಡು ಮಾಡ್ತಾ ಇದ್ದಾರೆ ಮೀಡಿಯೇಟರ್ಸ್ಗಳು. ಸೊ ಇದು ನಿಲ್ಲಲ್ಲ. ಅದಕ್ಕೆ ನಾವು ಡಿಮ್ಯಾಂಡ್ ಮತ್ತು ಸಪ್ಲೈಯನ್ನು ಕಟ್ ಮಾಡಲೇಬೇಕಾಗತ್ತೆ. ಸಪ್ಲೈ ಮಾಡೋರನ್ನು ನಾವು ಕಾನೂನಿನಡಿಯಲ್ಲಿ ಬಂಧಿಸಿದರೆ ಡಿಮ್ಯಾಂಡನ್ನು ಹೇಗೆ ಕಡಿಮೆ ಮಾಡ್ತೀರಾ? ಡಿಮ್ಯಾಂಡನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಜಾಗೃತಿಯನ್ನು ಮಾಡಲೇಬೇಕಾಗತ್ತೆ. ಯುವಕರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೇ ಹೇಳಬೇಕಾಗತ್ತೆ. ಪೇರೆಂಟ್ಸಿಗೆ ಗೊತ್ತಾಗಬೇಕಾಗತ್ತೆ, ಟೀಚರ್ಸಿಗೆ ಗೊತ್ತಾಗಬೇಕಾಗತ್ತೆ. ಅದೇ ರೀತಿ ಸಾರ್ವಜನಿಕರಿಗೂ ಇದರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಜಾಗೃತಿ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಜಾಗೃತಿ ಅಭಿಯಾನದ ಕಂಪ್ಲೀಟ್ ರೂಪುರೇಷೆ ಏನು ಸರ್? ಈಗಾಗಲೇ ಕಾರ್ಯಕ್ರಮಗಳು ಒಂದೆರಡು ನಡೆದಾಗಿದೆ. ಸೊ ಇದ್ರ ಬಗ್ಗೆ ಈ ರೂಪುರೇಷೆ ಹೇಳಿ ಸರ್. ಈ ಕಾರ್ಯಕ್ರಮ ಕಳೆದ 2 ತಿಂಗಳಿಂದ ನಾವು ಸುಮಾರು 12ಕ್ಕಿಂತಲೂ ಹೆಚ್ಚು ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಿದ್ದೀವಿ. ಸೊ ವಿಭಿನ್ನ ರೀತಿಯಾಗಿ ಅಂತಂದರೆ ನಮಗೆ ಟಾರ್ಗೆಟ್ ಆಡಿಯನ್ಸ್ ಅವರು ಕೇವಲ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ನಮಗೆ ಪೇರೆಂಟ್ಸ್ನು ಟಾರ್ಗೆಟ್ ಆಡಿಯನ್ಸೇ, ಶಾಲಾ ಕಾಲೇಜಸ್ಗಳನ್ನು ಟಾರ್ಗೆಟ್ ಆಡಿಯನ್ಸೇ, ಸಾರ್ವಜನಿಕರನ್ನು ಟಾರ್ಗೆಟ್ ಆಡಿಯನ್ಸೇ. ಪ್ರತಿಯೊಬ್ಬರಿಗೂ ಇದು ಮಾಹಿತಿ ಹೋಗಬೇಕಾಗಿದೆ. ಆದ್ದರಿಂದ ನಾವು ಹಲವಾರು ರೀತಿಯಲ್ಲಿ ಇವಾಗ ಶಾಲಾ ಕಾಲೇಜಸ್ಗಳಿಗೆ ನಾವು ಮೂವಿ ಕ್ಲಿಪ್ಪಿಂಗನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಬೀಟ್ ಸಿಬ್ಬಂದಿ ಕಡೆಯಿಂದ ಅವರವ್ರ ಬೀಟಲ್ಲಿ ಬರುವಂಥ ಶಾಲಾ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳಿಗೆ ಮಾದಕ ದ್ರವ್ಯದಿಂದ ಏನು ಪರಿಣಾಮ ಆಗುತ್ತೆ, ಅದರಿಂದ ಸಫರ್ ಆದವ್ರು ಹೇಗಿದ್ದಾರೆ, ಏನಿಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಮೂವಿ ಮೇಕಿಂಗ್ ಇದನ್ನು ಮಾಡಿಸ್ತಾ ಇದೆ. ಮತ್ತು ಪ್ರವಾಸಿಗರಿಗೆ ಬಂದಂಥ ಸಾರ್ವಜನಿಕರಿಗೂ ಗೊತ್ತಾಗಲಿ ಅಂತೇಳಿ ಮಲ್ಪೆ ಬೀಚಲ್ಲಿ ನಾವು ಮರಳು ಶಿಲ್ಪಕಲೆ ಆಗಿರ್ಬೋದು, ಕಾರ್ಟೂನು, ಚಿತ್ರಕಲೆ ಮೂಲಕನೂ ನಾವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದನ್ನು ಪ್ರಯತ್ನ ಮಾಡಿದ್ದೀವಿ. ಈ ಮಾನಸಿಕ ಖಿನ್ನತೆ ಯಾಕೆ ಡ್ರಗ್ಸನ್ನು ತಗೋತಾರೆ ಅಂತಂತಂದರೆ ಅವ್ರಿಗೆ ಏನೋ ಒಂದು ಕಿಕ್ ಸಿಗುತ್ತೆ ಅಥವಾ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂತ ಹೇಳಿ. ಆ ಕಿಕ್ಕು ಆ ರಿಲ್ಯಾಕ್ಸೇಷನ್ನು ನಾವು ಫಿಸಿಕಲಿ ಫಿಟ್ ಇದ್ರೂ ಅದು ನಮಗೆ ಸಿಗುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಫಿಸಿಕಲಿ ಫಿಟ್ ಇರುವಂಥ ವ್ಯಕ್ತಿ ಯಾವುದೇ ಈ ದುಶ್ಚಟಗಳಿಗೆ ಹೋಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾವು ಸೈಕ್ಲೋಥಾನು, ಮ್ಯಾರಥಾನು ಮತ್ತು ವಾಕೋಥಾನನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಹಲವಾರು ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ನಾವು ಈ ಜಾಗೃತಿ ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಸರ್, ಇಷ್ಟು ಅಭಿಯಾನಗಳಾಯಿತು, ಜೊತೆಗೆ ಒಂದಷ್ಟು ಮಕ್ಕಳು ಕೂಡ ಸೇರಿಕೊಂಡು ಇಡೀ ಉಡುಪಿಯಲ್ಲಿ ಒಂಥರ ಜಾಥಾದ ಥರ, ರ್ಯಾಲಿ ಥರ ಸುಮಾರು ಕಾರ್ಯಕ್ರಮಗಳಾಯಿತು. ಸರ್, ರೆಸ್ಪಾನ್ಸ್ ಹೇಗಿತ್ತು? ಸಹಕಾರ ಹೇಗಿತ್ತು? ರೆಸ್ಪಾನ್ಸ್ ಹೇಗಿತ್ತು?
ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಾನು ಹೇಳೋದು ಇಷ್ಟಪಡೋದೇನು ಅಂತಂದರೆ, ಈ ಮಾದಕ ವ್ಯಸನ ಅನ್ನೋದು ಒಂದು ಸಮಸ್ಯೆ ಅನ್ನೋದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ ಫಸ್ಟ್. ಆ ಎಕ್ಸೆಪ್ಟನ್ನು ಮಾಡಿಕೊಂಡಾಗ ಅವಾಗ ಪಾರ್ಟಿಸಿಪೇಷನ್ನು ಮತ್ತು ಏನು ಅದರ ಬಗ್ಗೆ ಕಳಕಳಿ ಅನ್ನೋದು ಸಮಾಜದಲ್ಲಿ ತನ್ನಿಂದ ತಾನೇ ಹುಟ್ಟುತ್ತೆ. ಉದಾಹರಣೆಗೆ ಟ್ರಾಫಿಕ್ ಅನ್ನೋದು ಒಂದು ಸಮಸ್ಯೆ ಅನ್ನೋದನ್ನು ನಾವು ಸಾರ್ವಜನಿಕರು ಎಲ್ಲರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಕುಡಿಯೋ ನೀರಿನ ಸಮಸ್ಯೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋತೀವಿ. ಮಳೆ ಬರಲಿಲ್ಲ ಅಂದರೆ ಬೆಳೆಗಳಿಗೆ ಹಾನಿ ಆಗುತ್ತೆ ಅನ್ನೋಂಥ ಒಂದು ಸಮಸ್ಯೆಯನ್ನು ಎಕ್ಸೆಪ್ಟ್ ಮಾಡ್ಕೋತೀವಿ. ಸೊ ಮನುಷ್ಯನಿಗೆ ಅತ್ಯವಶ್ಯಕ ಯಾವುದಾದಿದೆ ಅದು ಸಿಗದೇ ಇದ್ದಾಗ ಅದು ಸಮಸ್ಯೆ ಅಂತ ಎಕ್ಸೆಪ್ಟ್ ಮಾಡಿಕೊಂಡು ಅದರ ಬಗ್ಗೆ ನಾವು ಕ್ರಮಗಳನ್ನ ತಗೋತೀವಿ. ಉದಾಹರಣೆಗೆ ಈಗ ಪೇರೆಂಟ್ಸೇ ನೋಡಿ, ಮಕ್ಕಳು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಏನು ಓವರ್ ಸ್ಪೀಡ್ ಮಾಡಬೇಡ, ರ್ಯಾಶಾಗಿ ಡ್ರೈವ್ ಮಾಡಬೇಡ, ರಸ್ತೆ ನೋಡಿಬಿಟ್ಟು ದಾಟು, ಶಾಲೆಯಲ್ಲಿ ಓದು. ಯಾಕೆ ಓದು ಅಂತ ಹೇಳ್ತಾರೆ? ಎಜುಕೇಷನ್ ಇಂಪಾರ್ಟೆಂಟ್ ಅಂತಂತ ಹೇಳಿ. ಅದೇ ರೀತಿ ನಾವು ಯಾವಾಗ ಇದನ್ನು ಸಮಸ್ಯೆ ಅಂತ ನಾವು ಒಪ್ಕೋತೀವಿ ಆವಾಗ ಪ್ರತಿಯೊಬ್ಬರು ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಡೋದಾಗಲಿ ಅದರ ಬಗ್ಗೆ ಗಮನ ಹರಿಸೋದಾಗಲಿ ಮಾಡ್ತಾರೆ. ಸೊ ಅದು ಉಡುಪಿಯಲ್ಲಿ ಇವಾಗ ಆಗ್ತಾ ಇದೆ. ಸಾರ್ವಜನಿಕರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೌದು, ಇದು ಸಮಸ್ಯೆ ಅನ್ನೋದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್ಗಳನ್ನ ನೋಡಿದಾಗ ಅವ್ರಿಗೂ ಗೊತ್ತು, ಒಂದಿಲ್ಲ ಒಂದು ರೀತಿಯಲ್ಲಿ ಇದು ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದರಿಂದ ತೊಂದರೆ ಇದೆ. ಆದ್ದರಿಂದ ಇವತ್ತಿನಿಂದಲೇ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿದ್ವಿ ಅಂತಂತಂದರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕರದ್ದು ಇದೆ. ಸೊ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ನಿಮಗೆ ಸಿಕ್ಕಿತು ಉಡುಪಿ ಈ ಕಡೆಯಲ್ಲಿ ಅಂತೇಳಿ. ಸರ್, ಒಂದು ವಿಚಾರ, ಈ ಉಡುಪಿ ಈ ಪ್ರದೇಶದಲ್ಲಿ, ಉಡುಪಿಯಲ್ಲಿ ಇನ್ ಟೋಟಲ್ ಮಾದಕ ದ್ರವ್ಯದ ಒಂದು ಪೆನೆಟ್ರೇಷನ್ ಯಾವ ಲೆವೆಲಿಗಿದೆ ಸರ್? ಇಂಟೆನ್ಸಿಟಿ ಏನಿದೆ ಇದರದ್ದು? ಇಲ್ಲಿ ನೋಡಿ, ನಾನು ಫಸ್ಟು ಉಡುಪಿ ಅಂತಂತಷ್ಟೇ ಅಲ್ಲ, ಉಡುಪಿ ಆಗಿರ್ಬೋದು, ಉಡುಪಿ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು. ಸೊ ಈ ನಾವು ಉಡ್ತಾ ಪಂಜಾಬ್ ಮೂವಿ ನೋಡಿರ್ಬೋದು ನೀವು, ಅಥವಾ ಒಂದು ಪಂಜಾಬ್ ರಾಜ್ಯದ ಇವತ್ತಿನ ವಸ್ತು ಪರಿಸ್ಥಿತಿಯನ್ನು ನೀವು ಪರಿಶೀಲಿಸಿದಾಗ ಗಮನಿಸಿದಾಗ ಏನಾಗುತ್ತೆ ಅಂತಂದರೆ, ಒನ್ಸ್ ಅಪಾನ್ ಎ ಟೈಮ್ ಸುಮಾರು 1960ರಿಂದ 90ರವರೆಗೂ ಗ್ರೀನ್ ರಿವಲ್ಯೂಷನ್ದಿಂದ ಸಾಕಷ್ಟು ಫೈನಾನ್ಷಿಯಲಿ ಎಕನಾಮಿಕಲಿ ಡೆವಲಪ್ಡ್ ಆದಂಥ ಸ್ಟೇಟು ಪಂಜಾಬು. ಸೊ ಅಲ್ಲಿ ಪಾಕಿಸ್ತಾನ್ ಬಾರ್ಡರ್ ಆಗಿರ್ಬೋದು, ಅಫ್ಘಾನಿಸ್ತಾನದಿಂದ ಆಗಿರ್ಬೋದು, ಸಾಕಷ್ಟು ಮಾದಕ ದ್ರವ್ಯಗಳು ಲೀಲಾಜಾಲವಾಗಿ ಬಾರ್ಡರ್ನ ಎಂಟ್ರಿಯಾಗಿ ಬರ್ತಾ ಇರೋದ್ರಿಂದ 70%ಕ್ಕಿಂತಲೂ ಹೆಚ್ಚಿನ ಇವತ್ತಿನ ಯುವ ಜನಾಂಗ ಪಂಜಾಬದಲ್ಲಿ ಇದಕ್ಕೆ ಬಲಿಯಾಗಿದ್ದಾರೆ. ಸೊ ನೆಕ್ಸ್ಟ್ ಏನು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸಿದೆ. ಆದರೆ ಅಂಥ ಪರಿಸ್ಥಿತಿ ನಮ್ಮ ಉಡುಪಿಯಲ್ಲಿ ಇಲ್ಲ. ಬಟ್ ಏನು ಅಂತಂತಂದರೆ, ಆ ಅನಾಹುತ ಆಗಬಾರ್ದು, ಆಗೋಕ್ಕಿಂತ ಮುಂಚೆನೇ ನಾವು ಜನರನ್ನು ಎಚ್ಚೆತ್ತಿಸೋಣ, ನಾವು ಇಲಾಖೆಯಾಗಿ ನಾವು ಕ್ರಮಗಳನ್ನು ಕೈಗೊಳ್ಳೋಣ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರೆದಿದ್ದೀವಿ. ಓಕೆ, ಒಂಥರ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಆ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು. ಸರ್, ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ನಮಗೆ ಬರುವಂಥದ್ದು, ಒಬ್ಬ ಮಾದಕ ವ್ಯಸನಿ ನಮ್ಮ ನಡುವೆ ಇದ್ದಾನೆ, ಒಬ್ಬ ವಿದ್ಯಾರ್ಥಿ ಇರ್ಬೋದು, ಒಂದು ಲೇಮ್ಯಾನ್ ಒಬ್ಬ ಮಾದಕ ವ್ಯಸನಿಯನ್ನು ನೋಡಿದ, ಅಥವಾ ಅವನು ಹ್ಯಾಂಗ್ ಓವರಲ್ಲಿ ಇದ್ದಾನೆ, ಅಥವಾ ಅವನು ನೋಡಿದ ಕೂಡಲೇ ಅವನು ಗುರುತಿಸಿದ ಇವನು ಮಾದಕ ವ್ಯಸನಿ ಇರಬಹುದು ಅಂತ, ಅವನು ಮಾಡಬೇಕಾಗಿರುವ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಏನು ಸರ್? ಸೊ ಇವಾಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ಲು ಈಗ ಒಮ್ಮಿಂದೊಮ್ಮೆ ಈಗ ಎಲ್ಲರೂ ಫಸ್ಟ್ ಟೈಮ್ ಮಾದಕ ವ್ಯಸನಗಳನ್ನ ತೊಗೊಂಡವರು ಅವ್ರು ಎಡಿಕ್ಟ್ ಆಗಿರಲ್ಲ. ಸೆಕೆಂಡ್ ಟೈಮು, ಥರ್ಡ್ ಟೈಮು, ಫೋರ್ತ್ ಟೈಮು, ಆ ರೀತಿಯಾಗಿ ಅದನ್ನು ಎಡಿಕ್ಟ್ ಆಗಿ ಅದನ್ನು ಇಲ್ದೇ ಬದುಕಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬರುತ್ತಲ್ಲ, ಅದು ಡೇಂಜರಸ್ ಥಿಂಗ್. ಸೊ ಇದನ್ನು ಯಾರಾದರೂ ಗಮನಕ್ಕೆ ಬಂದಾಗ ಫಸ್ಟ್ ಪೇರೆಂಟ್ಸಿಗೆ ಗಮನಕ್ಕೆ ಬರಲಿ, ಶಾಲಾ ಕಾಲೇಜಸ್ಗಳಲ್ಲಿರುವಂಥ ಟೀಚರು ಮ್ಯಾನೇಜ್ಮೆಂಟ್ ಗಮನಕ್ಕೆ ಬರಲಿ, ಅದೇ ರೀತಿ ಡಾಕ್ಟರ್ಸ್ಗಳ ಕಡೆ ಕರ್ಕೊಂಡೋಗಿ ಕೌನ್ಸ್ಲಿಂಗ್ ಮಾಡಲಿ, ಮತ್ತು ಎಲ್ಲಿಂದ ಅದು ಸರಬರಾಜು ಆಗುತ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪೊಲೀಸ್ ಇಲಾಖೆಗೆ ಕೊಡಿ. ಸೊ ಅಂತಂದರೆ ನಾನಿಲ್ಲಿ ಹೇಳ್ತಾ ಇರೋದು ಕೇವಲ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಅದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಬೇಕಾಗಿರುವಂಥ ಸಾಕಷ್ಟು ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಪ್ರತಿಯೊಬ್ಬರು ಇದನ್ನು ಕೈ ಜೋಡಿಸಿದಾಗ ಒಬ್ಬ ವ್ಯಕ್ತಿಗೆ ಅದರಿಂದ ಹೊರಬರೋದಕ್ಕೆ ನಾವು ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಒಬ್ಬ ವ್ಯಸನಿಯನ್ನು ಗುರುತಿಸಿದ ಕೂಡಲೇ ಇನ್ಫಾರ್ಮೇಷನ್ ಆದಷ್ಟು ಮಟ್ಟಿಗೆ ಪ್ರತಿಯೊಂದು ಅಂತಂದರೆ, ನಾವು ಕೇವಲ ಈಗ ಒಬ್ಬ ವ್ಯಸನಿಯನ್ನು ಗುರುತಿಸಿದ ತಕ್ಷಣವೇ ಅವನನ್ನು ನಾವು ಹೋಗಿ ಹಿಡಿದ್ಬಿಟ್ರೆ ಅದು ಎಂಡ್ ಆಗಲ್ಲ. ಅದರಿಂದ ಏನು ಪ್ರಯೋಜನವೂ ಇಲ್ಲ. ಅವನು ಎದಕ್ಕೆ ಅದನ್ನು ತಗೋತಾ ಇದ್ದಾನೆ, ಕಾರಣ ಏನು? ಕೌಟುಂಬಿಕ ಕಾರಣನ, ಅಥವಾ ಪಿಯರ್ಸ್ ಪ್ರೆಷರ ಅಂದರೆ ಫ್ರೆಂಡ್ಸ್ ಪ್ರೆಷರ, ಅಥವಾ ತಿಳುವಳಿಕೆ ಇಲ್ದೇ ತೊಗೊಂಡಿದ್ದಾನ, ಅಥವಾ ಮೋಜು ಮಸ್ತಿಗೆ ಅಂತ ತಗೋತಾ ಇದ್ದಾನ, ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾನ. ಇದನ್ನು ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ, ಡಿ ಅಡಿಕ್ಷನ್ ಸೆಂಟರ್ಸ್ಗಳಿವೆ, ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರೆ ಆ ವ್ಯಕ್ತಿ 100% ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಸಮಾಜದಲ್ಲಿ ನಾರ್ಮಲ್ ಮನುಷ್ಯನಾಗಿ ವಾಪಸ್ ಆ ಜೀವನವನ್ನು ಡೆಫಿನೆಟ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸರ್, ಈ ನಿಟ್ಟಿನಲ್ಲಿ
ಈ ಒಂದು ವಿದ್ಯಾರ್ಥಿ ಇರ್ಬೋದು, ಯುವ ಜನರೇ ಇರ್ಬೋದು, ಯಾರೇ ಇರ್ಬೋದು, ಸೊ ಇವರು ಮಾದಕ ವ್ಯಸನದ ಹಿಂದೆ ಹೋಗದೇ ಇರುವ ಹಾಗೆ ಪೇರೆಂಟ್ಸ್ ಇರ್ಬೋದು, ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಬೋದು ಸರ್? ಇಲ್ಲಿ ನೋಡಿ, ನಾನು ಪೇರೆಂಟ್ಸಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂತಂದರೆ, ಮಕ್ಕಳನ್ನ ಶಾಲೆಗೆ ಹಚ್ಚಿಬಿಟ್ರೆ, ಅದು ಶಾಲೆಗೆ ಕಳಿಸ್ಬಿಟ್ರೆ ಅದು ಮುಗಿಯಲ್ಲ. ಅಟ್ಲೀಸ್ಟ್ ಒನ್ಸ್ ಇನ್ 10 days ಶಾಲೆಗೆ ಹೋಗಿ ವಿಸಿಟ್ ಮಾಡಿ ಟೀಚರ್ ಜೊತೆಗೆ ಮಾತಾಡಿ. ಆವಾಗ ಮಕ್ಕಳಿಗೂ ಏನೋ ಒಂದು ರೀತಿ ಪೇರೆಂಟ್ಸ್ ಶಾಲೆಗೆ ಬರ್ತಾರೆ, ನಮ್ಮ ಪ್ರೋಗ್ರೆಸ್ ಏನಿದೆ, ಆ್ಯಕ್ಟಿವಿಟಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ ಅನ್ನೋಂಥ ಅವ್ರಿಗೂ ಒಂದು ಕನ್ಸರ್ನ್ ಇರುತ್ತೆ. ಮತ್ತು ಶಾಲೆ ಬಿಟ್ಟಾದ ಮೇಲೆ ಅವ್ರು ಹೆಚ್ಚು ಮನೆಯಲ್ಲಿರ್ತಾರೆ. ಈಗ ತಂದೆ ತಾಯಿ ಕೆಲಸ ಮಾಡ್ತಾಯಿದ್ರು ಅಂತಂದರೆ ಮಕ್ಕಳು ಮನೆಯಲ್ಲಿ ಏನು ಮಾಡ್ತಾರೆ, ಅಥವಾ ಹೊರಗಡೆ ಹೋದಾಗ ಹೊರಗಡೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಕಾಳಜಿಯನ್ನು ಪೇರೆಂಟ್ಸು ವಹಿಸಬೇಕಾಗುತ್ತೆ. ಅದೇ ರೀತಿ ನಾವು ಶಾಲಾ ಕಾಲೇಜಸ್ಗಳು ಅಂತ ಬಂದಾಗ, ಸೊ ಶಾಲಾ ಕಾಲೇಜು ಈಗ ನಾವು ಉದಾಹರಣೆಗೆ ರ್ಯಾಗಿಂಗ್ ಅನ್ನುವಂಥ ಒಂದು ಪ್ರಾಬ್ಲಮ್ಸ್ ಆದಾಗ, ನಾವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಆ್ಯಂಟಿ ರ್ಯಾಗಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡ್ತೀವಿ. ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ಸ್ ಅಂತ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿನೂ ನಾವು ಮಾಡಿದ್ದೀವಿ. ಇವಾಗ ಮುಂಚೆ ಸುಮಾರು 7-8 ವರ್ಷಗಳ ಮುಂಚೆ ಇದ್ದಂತಹ ರ್ಯಾಗಿಂಗ್ ಪ್ರಮಾಣ ಇವಾಗ ಬಹಳ ಮಟ್ಟಿಗೆ ಕಡಿಮೆ ಆಗಿದೆ, ತೀರಾ ಕಡಿಮೆ ಆಗಿದೆ. ಆ ಇನ್ಸಿಡೆಂಟ್ಸ್ಗಳು ವೆರಿ ರೇರ್, ಮುಂಚೆ ಬಹಳಷ್ಟಿತ್ತು. ಸೊ ಅದೇ ಸ್ಟೆಪ್ಪಲ್ಲಿ ನಾವು ಆ್ಯಂಟಿ ಡ್ರಗ್ ಸ್ಕ್ವಾಡ್ ಅಥವಾ ಆ್ಯಂಟಿ ಡ್ರಗ್ ಕಮಿಟಿ ಅಂತಂತೇಳಿ ಕಾಲೇಜಸ್ಗಳಲ್ಲಿ, ಶಾಲೆ ಕ್ಯಾಂಪಸಸ್ಗಳಲ್ಲಿ ಮಾಡಿಕೊಂಡು ಅದರ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡಿದರೆ ಶಾಲಾ ಕಾಲೇಜಸ್ ಕ್ಯಾಂಪಸ್ಗಳಲ್ಲೂ ನಾವು ಒಂದು ವಾಚ್ ಇಡ್ಬೋದು. ಅದೇ ರೀತಿ ಹಾಸ್ಟೆಲ್ಸ್ಗಳಲ್ಲಿ, ಸೊ ಪ್ರತಿಯೊಂದರಲ್ಲಿನೂ ನಾವು ಒಂದು ರೀತಿ ಜಾಗೃತಿ ಅನ್ನೋದು ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ಅಂತಂದರೆ ನಾನು ಇದೇ ಕಾರಣಕ್ಕೋಸ್ಕರ. ಸೊ ಪ್ರತಿಯೊಬ್ಬರಲ್ಲಿ ಇದರ ಜವಾಬ್ದಾರಿ ಅಂತ ಬಂದಾಗ, ಇದು ಸಮಸ್ಯೆ ಇದೆ, ಅದರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಜವಾಬ್ದಾರಿ ಬಂದಾಗ ಪೊಲೀಸ್ ಇಲಾಖೆಯೊಂದಿಗೆ ಬೇರೆಯವರು ಸಹ ಕೈ ಜೋಡಿಸಿದಾಗ 100% ನಾವು ಇದನ್ನು ತಡೆಗಟ್ಟಬಹುದು. ಸೊ ಹಾಸ್ಟೆಲ್ಗಳಲ್ಲಿ ಬಹುತೇಕ ಜನರ ಕಂಪ್ಲೇಂಟ್ ಇದೆ, ಹಾಸ್ಟೆಲ್ನಲ್ಲಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ನಾವು ಎಲ್ಲಿಂದ ಸ್ಟಾರ್ಟ್ ಅನ್ನೋದನ್ನು ಪಿನ್ ಪಾಯಿಂಟ್ ಮಾಡ್ತೇವೆ ಅಷ್ಟೇ ಹೊರತಾಗಿ ಆ ಒಂದು ಡ್ರಗ್ ಅಡಿಕ್ಟ್ ಆಗಿರುವವನ ಒಂದೊಂದು ಗುಣಮುಖ ಆಗಿಲಿಕ್ಕೆ ನಾವು ಒಂದು ಟ್ರೈ ಮಾಡೋದಿಲ್ಲ. ಅವನಿಗೆ ಆ ರೀತಿಯಾದಂಥ ಮೆಂಟಲ್ ಸಪೋರ್ಟ್ ಸರ್, ಈ ನಿಟ್ಟಿನಲ್ಲಿ ಅವನ ಫ್ರೆಂಡ್ಸ್ ಇರ್ಬೋದು, ಅವನ ಸುತ್ತಮುತ್ತಲಿನ ಜನ ಯಾವ ರೀತಿಯಾಗಿ ಅವನಿಗೆ ಸಪೋರ್ಟ್ ಮಾಡ್ಬೋದು ಒಂದು ನಾರ್ಮಲ್ ಲೈಫಿಗೆ ಬರಲಿಕ್ಕೆ? ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಫ್ಯಾಮಿಲಿ ಈಸ್ ದ ಫಂಡಮೆಂಟಲ್. ಯಾಕಂತಂದರೆ ಒಂದು ಸಸಿ ಮರವಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಆಧಾರನೇ ಅದರ ರೂಟ್ಸು. ಸೊ ಅದು ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ನಾವು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್, ಒಂದು ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ಸೈಕ್ಯಾಟ್ರಿಕ್ಸ್ ಆಗಿರ್ಬೋದು, ಅಥವಾ ಅವನಿಗೆ ಹೊಸ ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು, ಅಥವಾ ಒಂದು ಹೊಸ ಅಟ್ಮಾಸ್ಫಿಯರ್, ಮೇ ಬಿ ಎಜುಕೇಷನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಹೊಸ ಹಾಬೀಸ್. ಸೊ ಆ ಡೈವರ್ಷನ್, ಅವನಿಗೆ ಯಾವ ಕಾರಣದಿಂದ ಆತ ಡ್ರಗ್ಸ್ ತಗೋತಿದ್ದ ಆ ಕಾರಣವನ್ನು ದೂರ ಮಾಡಿ, ಸೊ ಆ ಸಮಯವನ್ನು ಅಥವಾ ಅದರ ಬದಲಾಗಿ ಈ ಹೊಸ ಆಲೋಚನೆಗಳನ್ನು ಆತನಲ್ಲಿ ನಾವು ನಿರೂಪಿಸಿದಾಗ 100% ಹಿ ವಿಲ್ ಲೀವ್ ಇಟ್. ಸರ್, ಒಂದು ಸ್ವಲ್ಪ ಇನ್ನೊಂದು ವಿಚಾರಕ್ಕೆ ಹೊರಳ್ತಾ, ನೀವಾಗಲೇ ಹೇಳಿದಾಗೆ ಈ ಒಂದು ಹೊರ ರಾಷ್ಟ್ರಗಳಲ್ಲಿ ಯಾವ ರೀತಿ ಆ ಬಾರ್ಡರ್ಗಳಲ್ಲಿ ಡ್ರಗ್ಸ್ ಇನ್ನೊಂದು ರಾಷ್ಟ್ರಕ್ಕೆ ಸರಬರಾಜಾಯಿತು, ಅಲ್ಲಿ ಯಾವ ರೀತಿ ಡಿಮಾಂಡ್ ಇದ್ದಾಗ ಸಪ್ಲೈ ಇದ್ದೇ ಇರ್ತದೆ ಅಂತೇಳಿ. ಸೊ ಈ ಹೋಲ್ ಬಿಸ್ನೆಸ್ ಯಾವ ರೀತಿ ಕೈಗೊಳ್ತದೆ ಸರ್, ಯಾವ ರೀತಿ ನಡೀತದೆ ಇದು? ನಾನೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ನಾನು ಆವಾಗಲೇ ಹೇಳಿದೆ, ಇದೊಂದು ಬ್ಲ್ಯಾಕ್ ಎಕಾನಮಿ ಅಂತಂತೇಳಿ. ಅಂತಂದರೆ ಸುಲಭವಾಗಿ ಇಲ್ಲಿ ದುಡ್ಡು ಮಾಡ್ಬೋದು. ಅದಕ್ಕೆ ಇಲ್ಲಿ ಮಾರವನು ತಗೋತಾನೆ ಇಲ್ಲೋ ಅನ್ನೋವಂಥದ್ದು ಚಾನ್ಸಸ್ ಆರ್ ವೆರಿ ಲೆಸ್. ಅವ್ನಿಗೆ ಗೊತ್ತಿದೆ ಇದರಿಂದ ಒಳ್ಳೇದಿಲ್ಲ ಅಂತಂತೇಳಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ನಾನು ಮಾರವನನ್ನು ಚೆಕ್ ಮಾಡಿದಾಗ ಈಸ್ ವೆರಿ ಫಿಸಿಕಲಿ ಫಿಟ್. ಸೊ ಜಿಮ್ಮಿಗೆ ಹೋಗ್ತಾರೆ, ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ದುಡ್ಡು ಮಾಡೋಕ್ಕೋಸ್ಕರ ಈ ದಾರಿಯನ್ನು ಹುಡುಕಿರ್ತಾರೆ. ಸೊ ನಾನು ಅಂತಾರಾಷ್ಟ್ರೀಯ ಮಾರ್ಕೆಟದ್ದು ಒಂದು ಉದಾಹರಣೆ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೊಕೈನ್ ಇರ್ಬೋದು ಅಥವಾ ಹೆರೋಯಿನ್ ಆಗಿರ್ಬೋದು, ಒಂದು ಉದಾಹರಣೆಗೆ ನಾನು ತೋತಾ ಇರೋದು, ಒಂದು 100 ಗ್ರಾಮ್ಸಿಗೆ ಒಂದು 10 rupees ಅಂತ ಎಲ್ಲಿ ಅಫ್ಘಾನಿಸ್ತಾನದಲ್ಲಿದ್ದರೆ, ಅದು ಪಾಕಿಸ್ತಾನಕ್ಕೆ ಬಂದಾಗ ಅದು 50 rupees ಆಗುತ್ತೆ. ಸೊ ಅದೇ ಇಂಡಿಯನ್ ಬಾರ್ಡ್ರ್ ಬಂದಾಗ ಅದು ಒಂದು 500-1000 rupees ಆಗುತ್ತೆ. ಅದೇ ಇಂಡಿಯನ್ ಮಾರ್ಕೆಟ್ ಬಿಟ್ಟು ಯುರೋಪಿಯನ್ ಮಾರ್ಕೆಟ್ ಹೋದಾಗ 1000 rupees ಇದ್ದು 10,000 rupees ಆಗುತ್ತೆ. ಸೊ ಅದರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇದರದ್ದು ಮಾರ್ಕೆಟು ಬೆಳೀತಾನೆ ಇದೆ. ನಾನು ಒಂದು ಎಲ್ಲಿ ಓದಿದ್ದೆ ನಾನು ಅಂತಂದರೆ, ಮೆಕ್ಸಿಕೋದಲ್ಲಿ ಮ್ಯಾಕ್ಸಿಮಮ್ ಡ್ರಗ್ ಬಿಸ್ನೆಸ್ ಮಾಡ್ತಿದ್ದ ಒಬ್ಬನವನು. ಅವನು ಸುಮಾರು 17 ಫ್ಲೈಟ್ಸನ್ನು ಕೇವಲ ಇದನ್ನು ಟ್ರಾನ್ಸ್ಪೋರ್ಟೇಷನ್ಗೆ 17 ಫ್ಲೈಟ್ಸನ್ನು ಇಟ್ಕೊಂಡಿದ್ದ. ಸೊ ಇತ್ತೀಚೆಗೆ ಅವನ ಅರೆಸ್ಟ್ ಆಗ್ತಾನೆ. ಬಟ್ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಲ್ಲಿವರೆಗೂ ಇದು ಬಿಸ್ನೆಸ್ ಹಬ್ಬಿದೆ ಅಂತಂತೇಳಿ.
ಸೊ ಬಹಳ ದೊಡ್ಡದಾದಂತಹ ಬಿಸ್ನೆಸ್ ಈ ರೀತಿಯಾಗಿ ನಡೀತದೆ ಅಂತ ಹೇಳಿದ್ರಿ ಸರ್. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ವೀಕ್ಷಕರೇ, ಒಂದು ಚಿಕ್ಕ ಬ್ರೇಕ್ ಕಾರ್ಯಕ್ರಮದಲ್ಲಿ, ಆನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಉಡುಪಿಯ ಎಸ್ ಪಿ ಆಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರನ್ನ ಮಾತನಾಡಿಸ್ತಾ ಇದ್ದೇವೆ. ಮಾದಕ ವ್ಯಸನವನ್ನ ಯಾವ ರೀತಿ ನಾವು ಈ ಸಮಾಜದಿಂದ ಕರ್ಬ್ ಮಾಡ್ಬೋದು, ಅದನ್ನ ತಡಿಬಹುದು ಅನ್ನುವ ವಿಚಾರವಾಗಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಾನು ಈ ಒಂದು ಪ್ರಶ್ನೆನ ನಿಮ್ಮನ್ನು ಕೇಳಲೇಬೇಕು. ಈ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಮಾದಕ ವ್ಯಸನವನ್ನ ಈ ಸಮಾಜದಿಂದ ಟ್ಯಾಕಲ್ ಮಾಡಲಿಕ್ಕೆ ಹೇಗೆ ಯಾವುದೆಲ್ಲ ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದೆ, ಯಾವ ರೀತಿ ಮಾಡ್ತಿದೆ, ವರ್ಕ್ ಮಾಡ್ತದೆ ಅಂತ ಹೇಳ್ಕೊಂಡು? ಇಲ್ಲಿ ನೋಡಿ, ಕಾನೂನಿನಡಿಯಲ್ಲಿ NDPS ಆ್ಯಕ್ಟ್ ಇದೆ. ಇದು ಒಂದು ಕಠಿಣವಾದಂತಹ ಕಾಯ್ದೆ. ಸೊ ಇದರಲ್ಲಿ ಡ್ರಗ್ಸನ್ನು ಮಾರೋರಾಗಿರ್ಬೋದು ಅಥವಾ ಅದನ್ನು ಮೀಡಿಯೇಷನ್ ಮಾಡಿ ಅದನ್ನು ತರೋದಾಗಿರ್ಬೋದು, ಅಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಇದೆ. ಸೊ ಅದರಲ್ಲಿ ಸಿಲುಕಿ ಹಾಕ್ಕೊಂಡ್ರೆ ಅದಕ್ಕೆ ಕನ್ವಿಕ್ಷನ್ ಪರ್ಸೆಂಟೇಜು ಜಾಸ್ತಿ ಇದೆ. ಸೊ ಅದೊಂದು ಕಾನೂನಿನ ಅಡಿಯಲ್ಲಿ. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಸೊ ಹಲವಾರು ತಂಡಗಳನ್ನು ನಿರ್ಮಿಸಿ ಕಳೆದ 5-6 ತಿಂಗಳಿಂದ ನಾವು ಕೇಂದ್ರೀಕೃತವಾಗಿ ಇದರ ಬಗ್ಗೆ ಗಮನ ಹರಿಸಿದ್ದೀವಿ. ಇತ್ತೀಚೆಗೆ ಹೋಮ್ ಮಿನಿಸ್ಟ್ರು ಬಂದಾಗಲೂ ಇದರ ಬಗ್ಗೆ ಚರ್ಚೆ ಆಗಿದೆ. ಸೊ ಯಾವಾಗಲೂ ಇದು ಡ್ರಗ್ಸ್ ಅನ್ನೋದು ನಮ್ಮ ಇಲಾಖೆಗೆ ಪ್ರತಿಯೊಂದು ಹಂತದಲ್ಲಿಯೂ ಇದು ಚರ್ಚೆಗೆ ಬರುವಂಥ ವಿಷಯ. ಯಾಕೆ ಅಂದರೆ ಇದರಿಂದ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಒಂದು ದೇಶದ ಭವಿಷ್ಯ ಯುವ ಜನಾಂಗದ ಮೇಲಿದೆ. ನಮ್ಮ ದೇಶ ಯುವಶಕ್ತಿಯ ದೇಶ. ಸೊ ಯುವ ಜನಾಂಗ ಇದರಿಂದ ದಾರಿ ತಪ್ಪಿದರೆ ಅದು ಸಮಾಜಕ್ಕೆ ನಷ್ಟ, ದೇಶಕ್ಕೆ ನಷ್ಟ. ಸೊ ಒಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು ಮತ್ತು ಒಂದು ಕರ್ತವ್ಯದ ನಮ್ಮ ನಿಯಮ ಆಗಿರ್ಬೋದು, ಅದರ ಅಡಿಯಲ್ಲಿ ನಾವು ಇದಕ್ಕೆ ಸ್ಪೆಷಲ್ ಫೋಕಸ್ ಕೊಟ್ಟು ಸೊ ಇದನ್ನು ತಡೆಗಟ್ಟುವಂತಹ ಒಂದು ಕಾರ್ಯಕ್ರಮವನ್ನು, ರೂಪುರೇಷೆಯನ್ನು ನಾವು ಮಾಡ್ಕೊಂಡಿರುವಂಥದ್ದು. ಸರ್, ಇನ್ನೊಂದು ವಿಚಾರ ನಾನು ಇಲ್ಲಿ ನಿಮ್ಮನ್ನು ಕೇಳಬೇಕು. ಸಾಮಾಜಿಕ ಜಾಲತಾಣಗಳು, ಈ ಸೋಷಿಯಲ್ ನೆಟ್ವರ್ಕ್ಗಳು ಯಾವ ರೀತಿ ಈ ಡ್ರಗ್ಸಿಗೆ ಒಂದು ನಿಂತಿದೆ ಅಂತ, ಒಂದು ಪಾಸಿಟಿವ್ ವೇ ಕೂಡ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಅದರ ಕುರಿತಾಗಿ. ಇನ್ನೊಂದು ರೀತಿ ಎಲ್ಲ ಒಂದು ಕಡೆ ನೆಗೆಟಿವಿಟಿ ಕೂಡ ಇದೆ ಅಂತ ಅನ್ನಿಸ್ತದೆ. ಸರ್, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿ ನೋಡಿ, ಯಾವುದು ನಾವು ಸ್ಟ್ರೆಂತ್ ಅಂತ ತಿಳ್ಕೊಂಡಿರ್ತೀವಿ, ಅದೇ ಸ್ಟ್ರೆಂತು ಕೆಲವೊಂದು ಸನ್ನಿವೇಶ ಸಂದರ್ಭಗಳಲ್ಲಿ ವೀಕ್ನೆಸ್ಸೂ ಆಗಿರುತ್ತೆ. ಸಾಮಾಜಿಕ ಜಾಲತಾಣನೂ ಹಾಗೆ. ನಾವು ಅದನ್ನು ಎಷ್ಟು ಸದುಪಯೋಗ ಪಡಿಸ್ಕೋತೀವಿ ಅಷ್ಟೇ ಒಳ್ಳೆಯದು ಇದೆ, ಎಷ್ಟು ದುರುಪಯೋಗ ಪಡಿಸ್ಕೋತೀವಿ ಅಷ್ಟೇ ಕೆಟ್ಟದ್ದೂ ಇದೆ. ಈ ಮೂವೀಸ್ಗಳಲ್ಲಿ ನಾವು ನೋಡಿರ್ಬೋದು, ಮುಂಚಿನ ಮೂವೀಸ್ಗಳಲ್ಲಿ ಎಲ್ಲ ಈ ಕೈಯಲ್ಲಿ ಒಂದು ಸಿಗರೇಟು ಅಥವಾ ಆಲ್ಕೋಹಾಲು ಅಥವಾ ಇನ್ನಿತರ ಮಾದಕ ದ್ರವ್ಯಗಳನ್ನು ತಗೊಳ್ಳೋದೇ ಒಂದು ಹೀರೋಯಿಸಮ್ ಅಂತ ತೋರಿಸುವಂಥ ಒಂದು ಸನ್ನಿವೇಶ ಇತ್ತು. ಅದು ಚಿತ್ರ, ಅದು ನಿಜ ಜೀವನ ಅಲ್ಲ. ಚಿತ್ರದ ವೈವೀಕರಣಗೊಳಿಸೋದಕ್ಕೋಸ್ಕರ ಅದನ್ನು ಮಾಡುವಂಥದ್ದು. ಆದರೆ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತನ್ನೋದು ತಪ್ಪಾಗುತ್ತೆ. ಸೊ ಅದು ಯುವಕರಿಗೆ ಗೊತ್ತಾಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತಂತ ಹೇಳಿ. ಸೊ ಎಷ್ಟೋ ಬಾರಿ ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ದೂ ಸೊ ಮಾಡಿದಾಗ ಅವಾಗ ಅವರ ಜೀವನಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಅವ್ರ ಫ್ಯಾಮಿಲಿನೂ ಎಷ್ಟು ಸಫರ್ ಪಡುತ್ತೆ. ಸೊ ಉದಾಹರಣೆಗೆ ನಾನು ನೋಡ್ಪಟ್ಟಾಗೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿರ್ತಾನೆ, ಓದಿ 10th ಸ್ಟ್ಯಾಂಡರ್ಡು PUC ಎಲ್ಲ ಚೆನ್ನಾಗಿ ಮಾಡ್ತಾನೆ. ಬಟ್ ಡಿಗ್ರಿ ಕಾಲೇಜಿಗೆ ಬಂದ ತಕ್ಷಣವೇ ಈ 10th ಸ್ಟ್ಯಾಂಡರ್ಡು PUC ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಏನಿರುತ್ತೆ, ಪೇರೆಂಟ್ಸಲ್ಲಿ ಕೇರ್ ಜಾಸ್ತಿ ಇರುತ್ತೆ ಮತ್ತು ಟೀಚರ್ಸ್ ಕೇರು ಜಾಸ್ತಿ ಇರುತ್ತೆ. ಬಟ್ ಒನ್ಸ್ ಡಿಗ್ರಿ ಅಂತ ಬಂದಾಗ, ಕಾಲೇಜಸ್ ಅಂತ ಬಂದಾಗ ಒಂದು ಸ್ವಲ್ಪ ಫ್ರೀಡಮು ಜಾಸ್ತಿ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಜಾಸ್ತಿ ಆಗುತ್ತೆ, ಪಿಯರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆವಾಗ ಅವನು ತನಗೋಸ್ಕರ ಮಾಡದೇ ಇದ್ರೂ ಇನ್ನೊಬ್ಬರಿಗೋಸ್ಕರ ಮಾಡೋದಕ್ಕೋಸ್ಕರ ಆದರೂ ಶುರು ಮಾಡ್ಕೋತಾನೆ. ಸೊ ಈ ಇನಿಷಿಯಲಿ ಡ್ರಗ್ ಮಾರೋರು ಏನು ಮಾಡ್ತಾರೆ ಅಂತಂತಂದರೆ ಈ ಸ್ಯಾಂಪಲ್ ಆಗಿ ಕೊಡ್ತಾರೆ, ಅದನ್ನು ನೋಡು, ದುಡ್ಡೇನು ಇಸ್ಕೊಳ್ಳಲ್ಲ. ಸೊ ಅವನಿಗೆ ಅದು ಏನೋ ಒಂದು ಒಳ್ಳೆ ರೀತಿ ಅನಿಸುತ್ತೆ. 2ನೇ ಬಾರಿ ಕೊಡ್ತಾರೆ, 3ನೇ ಬಾರಿ ಕೊಡ್ತಾರೆ, 4ನೇ ಬಾರಿಗೆ ಅವ್ನು ದುಡ್ಡು ಕೇಳ್ತಾರೆ. ಸೊ ದುಡ್ಡು ಕೇಳಿದಾಗ ಆವಾಗ ಅವನು ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವರು ಒಂದು ಸ್ಟೇಜ್ ಮುಟ್ತಾರೆ, ಅದು ಇಲ್ಲದೇ ನಾವು ಬದುಕೋಕ್ಕಾಗಲ್ಲ ಅನ್ನೋವಂಥ ಒಂದು ಸ್ಟೇಜನ್ನು ಮುಟ್ತಾರೆ. ಆವಾಗ ಫ್ಯಾಮ್ಲಿನೂ ಸಫರ್ ಆಗುತ್ತೆ, ಅವ್ರ ಜೊತೆ ಅಸೋಸಿಯೇಟೆಡ್ ಇರೋಂತಹ ಪ್ರತಿಯೊಬ್ಬರೂ ಇದರಿಂದ ಸಫರ್ ಆಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಈ ಸಾಮಾಜಿಕ ಜಾಲತಾಣಗಳನ್ನು ನಾವು ಒಳ್ಳೆಯ ರೀತಿಯಂತ ಬಳಸ್ಕೊಂಡ್ರೆ
ದೆನ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ಯಾಕಂದರೆ ಸರ್ ಬಹುತೇಕ ಕಡೆಗಳಲ್ಲಿ ಈ ಫ್ರೆಂಡ್ಸ್ ನೈಟ್ ಔಟ್ ಹೋಗುವಂಥದ್ದು, ಆನಂತರ ಏನೋ ಒಂದು ಸುಮ್ಮನೆ ಅಲ್ಲಿ ಬಿದ್ದಿರೋ ಬಾಟ್ಲ್ಗಳನ್ನು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು. ಸೊ ಈ ಸಂದರ್ಭಗಳಲ್ಲಿ ನಾವು ಬಹುತೇಕ ನೆಗೆಟಿವ್ ಸೈಡನ್ನು ಬೇಗ ಗ್ರಾಸ್ಪ್ ಮಾಡಿಬಿಡ್ತೇವೆ, ಪಾಸಿಟಿವನ್ನು ಸ್ವಲ್ಪ ಸ್ಲೋ ಆಗಿ. ಈ ನಿಟ್ಟಿನಲ್ಲಿ ಮೂವಿಗಳ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈಗ ನಾನು ಇತ್ತೀಚೆಗೆ ಕೇಳ್ಪಟ್ಟಿದ್ದೆ, ಮಾದಕ ದ್ರವ್ಯಗಳನ್ನು ಅದನ್ನು ಸೇವನೆ ಮಾಡ್ತಾ ಇರುವಂಥ ಒಂದು ಸಾಂಗ್ ಬಂದಿತ್ತು. ಅದು ಪೊಲೀಸ್ ಇಲಾಖೆ ಬೆಂಗಳೂರು CCB ಅವರು ಅದನ್ನು ಕೇಸ್ ಮಾಡಿ ಕಟ್ಟುನಿಟ್ಟಿನಾದಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಸೊ ಅದೇ ನಾವು ಮೂವಿ ಮಾಡ್ತಾ ಇರೋರಿಗೂ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ಯಾವುದನ್ನು ನಾವು ತೋರಿಸಿದರೆ ಅದು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಒಂದು ಸಂದೇಶ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಮೂವೀಸ್ಗಳಲ್ಲಿ ಬರೋದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋತೀವಿ ಅನ್ನೋದು ತಪ್ಪಾಗುತ್ತೆ. ಅದು ಯುವಕರು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮೂವೀಸ್ಗಳೇನಿದೆ ಅದನ್ನು ಮಾಡುವವರು ಕೂಡ ಇದರ ಹಿಂದೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ಕೊಂಡು. ಸರ್, ಈ ಮಾದಕ ವ್ಯಸನಕ್ಕೆ ಬಲಿ ಬೀಳುವುದು ಅಂತ ಹೇಳಿದರೆ ಈ ಪಿಯರ್ ಪ್ರೆಷರ್ ಇರ್ಬೋದು, ಸಾಕಷ್ಟು ಬೇರೆ ವೈಡ್ ರೀಸನ್ಸ್ಗಳಿದೆ ಅಂತ ಹೇಳಿದ್ರೆ ನೀವು. ಸೊ ಯಾವ ರೀತಿ ನಾವು ಇದನ್ನು, ಕೆಲವರು ಸ್ಟ್ರೆಸ್ಸಿಗೋಸ್ಕರ ತಗೊಳ್ಳೋದು ಅಂತ ಹೇಳ್ತಾರೆ, ಸೊ ಯಾವ ರೀತಿ ಇದರಿಂದ ಡಿಸ್ಟ್ರೆಸ್ ಮಾಡ್ಕೊಳ್ಬೋದು? ನಿಮ್ಮ ದಾರಿಗಳೇನೇನು? ಏನು ಜೀವನದಲ್ಲಿ ಅಂಥ ಸ್ಟ್ರೆಸ್ ಫ್ಯಾಕ್ಟರ್ ಏನಿರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ? ಸೊ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಅದು ವ್ಯಕ್ತಿಗತವಾದಂಥದ್ದು. ಒಬ್ಬನಿಗೆ ಆನೆಗೆ ಆನೆ ಭಾರನೇ, ಇರುವೆಗೆ ಇರುವೆ ಭಾರನೇ ಜಾಸ್ತಿ, ಆನೆಗೆ ಆನೆ ಭಾರನೇ ಜಾಸ್ತಿ ಅಂತಂತೇಳಿ. ಸೊ ಈ ಪ್ರತಿಯೊಂದಕ್ಕೂ ನೋಡಿ ಸ್ಟ್ರೆಸ್ ಫ್ಯಾಕ್ಟರ್ ಅಂತಂತೇಳಿ ಇವನು ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ? ಹೀ ಫೀಲ್ ರಿಲ್ಯಾಕ್ಸ್ಡ್, ಹೌದಾ? ಈ ಡ್ರಗ್ಸನ್ನು ಯಾಕೆ ಅವನು ಅದನ್ನು ಸ್ಟ್ರೆಸ್ ಯಾವ ಕಾರಣದಿಂದ ಆಗುತ್ತೆ? ಒಂದು ಆ ರೂಟ್ಸ್ಗಳನ್ನು ಒಂದು ಐಡೆಂಟಿಫೈ ಮಾಡಬೇಕು. ಈಗ ಉದಾಹರಣೆ ನೋಡಿ, ಫಿಸಿಕಲಿ ಫಿಟ್ ಇರುವಂತಹ ವ್ಯಕ್ತಿ ನನ್ನ ನಾಲೆಜ್ ಪ್ರಕಾರ ಮತ್ತು ನನ್ನ ಅಬ್ಸರ್ವೇಷನ್ ಪ್ರಕಾರ ಈ ಮಾದಕ ದ್ರವ್ಯಗಳನ್ನು ತಗೊಳ್ಳಲ್ಲ. ಸೊ ಅವನಿಗೆ ಏನು ಅದು ಮಾದಕ ದ್ರವ್ಯ ತೊಗೊಂಡ್ರು ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ, ಅಥವಾ ಕಿಕ್ ಅನ್ನೋದು ಅಂತ ಏನಂತ ಅವನು ತಗೋತಾನಲ್ವ, ಈ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಅಥವಾ ಅವನು ಬೇರೆ ಬೇರೆ ಹಾಬೀಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಬೇರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಮತ್ತು ಇತ್ತೀಚೆಗೆ ಏನು ಅಂತಂತಂದರೆ ಈ ಜಾಯಿಂಟ್ ಫ್ಯಾಮಿಲೀಸ್ಗಳ ಸ್ಟ್ರಕ್ಚರು ಕಡಿಮೆ ಆಗ್ತಾಯಿದೆ. ಯಾಕೆ ಒಬ್ಬ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾನೆ, ಅವನಿಗೆ ಹೇಳ್ಕೊಳ್ಳೋದಕ್ಕೆ, ಆತನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಆತನಿಗೆ ಕೌನ್ಸಿಲಿಂಗ್ ಅನ್ನುವಂಥ ರೀತಿಯಲ್ಲಿದ್ದಂತಹ ಒಂದು ಜಾಯಿಂಟ್ ಫ್ಯಾಮಿಲಿ ಸ್ಟ್ರಕ್ಚರನ್ನು ಅದೊಂದು ಸ್ವಲ್ಪ ಮಿಸ್ ಆಗಿದೆ. ಸೊ ಈ ನೆಲೆಯಲ್ಲಿ ಮತ್ತು ಇನ್ನೂ ಒಂದು ಮೇನ್ ರೀಸನ್ ಏನು ಅಂತಂತಂದರೆ, ಪೇರೆಂಟ್ಸು ಪ್ರತಿಯೊಂದು ಫೆಸಿಲಿಟೀಸನ್ನು ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು, ನಾವು ಕಷ್ಟಪಟ್ಟು ಬೆಳೆದಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಟ್ಟು ಬೆಳಿಬಾರ್ದು ಅನ್ನುವಂಥ ಒಂದು ಯೋಚನೆಯಿಂದ ಪ್ರತಿಯೊಂದು ಫೆಸಿಲಿಟೀಸನ್ನು A to Z ಫೆಸಿಲಿಟೀಸ್ಗಳನ್ನು ಮಕ್ಕಳಿಗೆ ದೊರಕಿಸ್ಕೊಡ್ತಾರೆ. ಸೊ ಅದು ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಫೈನು. ಬಟ್ ಯಾವಾಗ ಅವರು ಇಂಜಿನಿಯರಿಂಗು ಅಥವಾ ಡಿಗ್ರಿನೋ ಅಥವಾ ಮೆಡಿಕಲನ್ನು ಮುಗಿಸಿ ಒಂದು ಸಮಾಜದಲ್ಲಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಆ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ಇಲ್ಲದೇ ಇದ್ದಾಗ ದೆನ್ ದೇ ಫೀಲ್ ಡಿಪ್ರೆಸ್ಡ್. ಸ್ಟ್ರೆಸ್ ಅನ್ನೋದು ಅವಾಗ ಬರುತ್ತೆ. ಅದಕ್ಕೆ ಮಕ್ಕಳಿಗೆ ನೀವು ಬೆಳೆಸಬೇಕಾದ್ರೆ ಫೆಸಿಲಿಟೀಸ್ ಕೊಟ್ಟರು ಆ ಫೆಸಿಲಿಟಿ ಇಂಪಾರ್ಟೆನ್ಸ್ ಏನು, ನೀವು ದುಡ್ಡು ಕೊಟ್ಟರು ಆ ದುಡ್ಡಿನ ವ್ಯಾಲ್ಯೂ ಏನು, ಅಥವಾ ಒಂದು ವೆಹಿಕಲ್ ಕೊಟ್ಟರು ಆ ವೆಹಿಕಲ್ ತೊಗೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೇ ಫೆಸಿಲಿಟೀಸ್ ಕೊಟ್ಟರು ಆ ಫೆಸಿಲಿಟೀಸನ್ನು ದೊರಕಿಸ್ಕೊಳ್ಬೇಕಂತಂದರೆ ಪಟ್ಟಿರುವಂಥ ಕಷ್ಟ ಮತ್ತು ಶ್ರಮವನ್ನು ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ, ಸೊ ಹಿ ವಿಲ್ ಬಿಕಮ್ ಮೆಂಟಲಿ ಸ್ಟ್ರಾಂಗ್. ಸೊ ಇಟ್ ಹೆಲ್ಪ್ಸ್. ಅವರು ಮುಂದೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನ ಬಂದಾಗ ಧೈರ್ಯವಾಗಿ ಎದುರಿಸ್ತಾರೆ. ಸೊ ಬಹುತೇಕ ಕಡೆ ನಮಗೆ ಎದುರಿಸುವ ಶಕ್ತಿಯೇ ಇಲ್ಲದಾಗಿ ಈ ಸುಸೈಡ್ ಕೇಸಸ್ಗಳಿರ್ಬೋದು, ಸ್ಟ್ರೆಸ್ಸಿಗೆ ಜಾರುವಂಥದ್ದು ಬಹಳಷ್ಟು ಆಗ್ತದೆ. ಸರ್, ನೀವು ಈ ಮಾತು ಹೇಳಿದಾಗ ನನಗೆ ಒಂದು ನೆನಪಾಗ್ತದೆ, ಒಂದು ಮಕ್ಕಳಿಗೆ ಸಾಧಾರಣ ಅದರ ಹಿಂದಿನ ಕಷ್ಟಗಳನ್ನು ನಾವು ತೋರಿಸ್ಕೊಡ್ಬೇಕು ಅಂತ ಈ ನಿಟ್ಟಿನಲ್ಲಿ ಒಮ್ಮೆ ಹಾಸ್ಪಿಟ್ಲಿಗೆ, ಒಮ್ಮೆ ಜೈಲಿಗೆ ಕರ್ಕೊಂಡು ಹೋದರೆ ರಿಯಲ್ ಲೈಫಿನ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಸೊ ಇಸ್ ದಟ್ ಟ್ರೂ ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿ ನೋಡಿ, ಎರಡು ರೀತಿ ಇದೆ. ಒಂದು ಸ್ವತಃ ಅನುಭವ ಪಟ್ಟು ಕಲಿಯೋದು ಒಂದಿದೆ, ಇನ್ನೊಂದು ನೋಡಿ ಕಲಿಯೋದು ಒಂದಿದೆ. ಸೊ ನೋಡಿ ಕಲಿಯೋದು ಅಷ್ಟರ ಮಟ್ಟಿಗೆ ಅದು ಅನುಭವಕ್ಕೆ ಬರುತ್ತಿಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಸ್ವತಃ ಕಷ್ಟಪಟ್ಟಾಗ ಅದು ಅನುಭವಕ್ಕೆ 100% ಬರುತ್ತೆ. ಸೊ ಎರಡೂ ರೀತಿಯಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ನಾನು ಒಂದು ಗುಜರಾತದ ಡೈಮಂಡ್ ವ್ಯಾಪಾರಿ ಒಂದು ಕತೆ ಓದಿದ್ದೆ. ಏನು ಅಂತಂತಂದರೆ, ಆತ ಡೈಮಂಡ್ ವ್ಯಾಪಾರಿ ಮಗನಿಗೆ ಬೆಳೆಸಿರ್ತಾನೆ, ಆದರೆ ಆತನಿಗೆ ಈ ವ್ಯಾಲ್ಯೂಸ್ ಆಗಿರ್ಬೋದು, ಮತ್ತು ಏನು ಈ ಕಷ್ಟ ಅಂದ್ರೇನು, ಅಥವಾ ಶ್ರಮ ಅಂದ್ರೇನು, ಕೆಲಸ ಅಂದ್ರೇನು, ಜೀವನದ ಮೌಲ್ಯಗಳು ಏನು ಅಂತ ತಿಳ್ಕೊಬೇಕು ಅಂತಂತಂದರೆ ಮಗನಿಗೆ ಹೇಳಿರ್ತಾನೆ, ಇವತ್ತೇ ನೀನು ಮನೆ ಬಿಟ್ಟು ಹೋಗು,
1 ವರ್ಷದಲ್ಲಿ ನೀನು ಇಷ್ಟೊಂದು ಸಂಪಾದನೆ ಮಾಡ್ಕೊಂಬ ಅಂತ ಅವನನ್ನು ಕಳಿಸ್ತಾರೆ. ಎಲ್ಲಿ ಅವನ ಹೆಸರನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಆತನ ಫೆಸಿಲಿಟೀಸ್ಗಳನ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಆ ವ್ಯಕ್ತಿ ಹೋಗಿ ಚೆನ್ನೈಗೆ ಹೋಗಿರ್ತಾನೆ, ಅಹಮದಾಬಾದಿಂದ ಚೆನ್ನೈಗೆ ಹೋಗಿಬಿಟ್ಟು ಅಲ್ಲಿ ಹೋಟೆಲ್ಸ್ಗಳಲ್ಲಿ ಕೆಲಸ ಮಾಡ್ತಾನೆ, ಬಸ್ಗಳಲ್ಲಿ ಕೆಲಸ ಮಾಡ್ತಾನೆ. ಸೊ ಓವರ್ ಎ ಪೀರಿಯಡ್ ಆಫ್ ಆ್ಯಂಡ್ ಟೈಮು ಹಿ ಗಾಟ್ ದ ಎಕ್ಸ್ಪೋಜರ್ ಆಫ್ ಪ್ರತಿಯೊಂದು ಜೀವನದ ಅನುಭವ ಆಗಿರ್ಬೋದು ಅಥವಾ ದುಡ್ಡಿನ ಮೌಲ್ಯ ಆಗಿರ್ಬೋದು, ಅದನ್ನು ಅರ್ಥ ಮಾಡಿಕೊಂಡು ವಾಪಸ್ ಬರ್ತಾನೆ, ಅದೇ ಕಂಪ್ನಿಯ ಎಮ್ ಡಿ ಆಗಿ ಮುಂದುವರಿತಾನೆ. ಅಂತಂದರೆ ಎಷ್ಟೋ ಜನ ಡಿಫ್ರೆಂಟ್ ಮೆಥಡ್ಸನ್ನು ಅವರು ಇದನ್ನು ಮಾಡ್ತಾರೆ. ಸೊ ಈ ರೀತಿ ಡಿಪೆಂಡ್ಸ್ ಆನ್ ದ ಪೇರೆಂಟ್ಸ್. ಈಗ ನೀವು ಯಾವುದೇ ರೀತಿಯಾದಂತಹ ನೀವು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿ, ಅದು ಎಜುಕೇಷನ್ ಲೈಫ್ ಅನ್ನುವಂಥ ಒಂದು ಎಜುಕೇಷನ್ ಏನಿದೆ ಅಲ್ಲ, ಅದು ಇಟ್ ಹ್ಯಾಪನ್ಸ್ ಇನ್ ಹೋಮ್ ಇಟ್ ಸೆಲ್ಫ್. ಸೊ ಅವರಿಗೆ ಒಂದು ನೀವು ಸ್ವತಃ ನೀವು ಹೇಳ್ಕೊಡಿ ಅಥವಾ ಅವರು ಅದನ್ನು ಕಲಿತಾದ್ರೂ ಅನುಭವಕ್ಕೆ ಬರಲಿ ಅನ್ನೋದು ನನ್ನೊಂದು. ಸ್ವಲ್ಪ ಕಲೀಲಿಕ್ಕೆ ಬಿಟ್ಟುಬಿಡಿ ಅಂತ. ಸರ್, ಈ ನಿಟ್ಟಿನಲ್ಲಿ ಒಂದು ವಿಚಾರ, ಈ ಸಣ್ಣ ಕ್ಲಾಸ್ಗಳಲ್ಲಿ ಮೊದಲಿನ ನನ್ನ ಎಜುಕೇಷನ್ ಟೈಮ್ ನೋಡುವಾಗ GK ಜನರಲ್ ನಾಲೆಜ್, ಮಾರಲ್ ಸ್ಟಡೀಸ್ ಅಂತೆಲ್ಲ ಇರ್ತಿದ್ದದ್ದು. ಸೊ ಈ ಆ್ಯಂಟಿ ಡ್ರಗ್ಸ್ ಅನ್ನುವ ವಿಚಾರವನ್ನು ನಾವು ಶಾಲಾ ಮಕ್ಕಳ ಪಾಠ ಪುಸ್ತಕದಲ್ಲಿ ಅಳವಡಿಸುವುದು ಎಷ್ಟು ಇಫೆಕ್ಟಿವ್ ಅನ್ನಿಸ್ತದೆ ನಿಮಗೆ? 100% ಇಟ್ ಹೆಲ್ಪ್ಸ್. ಯಾಕಂತಂದರೆ ನಾವು ಇವಾಗ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಅದನ್ನು ಗುರುತಿಸಿದಾಗ, ನಾನು ಆಲ್ರೆಡಿ ಹೇಳಿದ್ದೀನಿ, ಇದನ್ನು ಸಮಸ್ಯೆ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟು ಅಂತೇಳಿ. ಸಮಸ್ಯೆ ಅಂತ ಎಕ್ಸೆಪ್ಟ್ ಮಾಡಿಕೊಂಡಾಗ ಸಾರ್ವಜನಿಕರಾಗಿರ್ಬೋದು ಅಥವಾ ಪ್ರತಿಯೊಬ್ಬರಾಗಿರ್ಬೋದು ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಚಿಕ್ಕ ಮಕ್ಕಳು ಇದ್ದಾಗಲೇ ಅದನ್ನು ಪಠ್ಯಪುಸ್ತಕಗಳಲ್ಲಿ ಇದು ಬಂತು ಅಂತಂತಂದರೆ ಅವರಿಗೆ, ಈಗ ನೋಡಿ, ನಾವು ತಿಳುವಳಿಕೆ ಇಲ್ಲದೆ ಇದ್ದವರನ್ನು ತಗೊಳ್ತಾ ಇದ್ದಾನೆ ಅಂತಂತಂದರೆ ಅದನ್ನು ವೆರಿ ಡಿಫಿಕಲ್ಟ್. ಸೊ ಆತನಿಗೆ ತಿಳುವಳಿಕೆ ಇದ್ದು ಆತ ಅದನ್ನು ತಗೋತಾ ಇದ್ದಾನೆ ಅಂತಂದರೆ ಅದು ಆತನ ನಿರ್ಧಾರ. ಸೊ ಬಟ್ ಅವನಿಗೆ ನಾವು ಅದನ್ನು ತಿಳುವಳಿಕೆ ಕೊಡೋದು ನಮ್ಮ ಜವಾಬ್ದಾರಿ. ಓಕೆ, ಫೈನ್ ಸರ್. ಈಗ ನಿಮ್ಮ ಒಂದು ವರ್ಕಿಂಗ್ ಅವರ್ಸ್ ನೋಡೋಗಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕಿಂಗ್ ಅವರ್ಸ್ ಅಂತಾರೆ, ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಸೊ ನೀವು ಯಾವ ರೀತಿ ಈ ಡಿಸ್ಟ್ರೆಸ್ ಮಾಡ್ಕೊಳ್ತೀರಿ? ನೀವು ಏನೆಲ್ಲ ವೇಸ್ನ ಕಂಡುಕೊಂಡಿದ್ದೀರಿ? ನನ್ನ ಪರ್ಸ್ನಲಿ ಕೇಳಬೇಕು ಅಂತಂತಂದರೆ, ಸೊ ನಾನು ಜಾಗಿಂಗ್ ಆಗಿರ್ಬೋದು ಅಥವಾ ವಾಕಿಂಗು ಅಥವಾ ಯೋಗ ಆರ್ ಐ ವಿಲ್ ಗೋ ಫಾರ್ ದ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಡಿಸ್ಟ್ರೆಸ್ಸಿಂಗ್ ಟೈಮ್ ಯಾವಾಗ ಟೈಮ್ ಸಿಗುತ್ತೆ ಆವಾಗ. ಸೊ ಅಟ್ಲೀಸ್ಟ್ 1 ಅವರ್ ಇನ್ನು ನಿಮ್ಮ 24 ಗಂಟೆಯಲ್ಲಿ 1 ಗಂಟೆ ಆದರೂ ಅದು ನಿಮಗೋಸ್ಕರ ಸ್ಪೆಂಡ್ ಮಾಡಿ. ಇನ್ನು 23 ಗಂಟೆ ನೀವು ಬೇರೆಯವರಿಗೆ ಸ್ಪೆಂಡ್ ಮಾಡಿದರೆ ಏನೂ ತೊಂದರೆ ಇಲ್ಲ. ಯಾಕಂತಂದರೆ ನೀವು ಮಷಿನ್ ಅಲ್ಲ, ನಿಮ್ಮದು ಹೆಲ್ತ್ ಅನ್ನೋದು, ಹೆಲ್ತ್ ಮೇಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ದೆನ್ ಓನ್ಲಿ ವಿಲ್ ಗೆಟ್ ದ ರಿಸಲ್ಟ್. ಸೊ ಪ್ಲೀಸ್ ಸ್ಪೆಂಡ್ ಅಟ್ಲೀಸ್ಟ್ 1 hour ಆನ್ ಯುವರ್ ಫಿಸಿಕಲ್ ಫಿಟ್ನೆಸ್ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಅ ಲಾಟ್. ಸರ್, ಈ ನಿಟ್ಟಿನಲ್ಲಿ ನೀವು 1 hour ಫಾರ್ ಯೋರ್ ಸೆಲ್ಫ್ ಅಂತ ಹೇಳಿದರೆ, ಸ್ಟೂಡೆಂಟ್ಸ್ನ ವಿಷಯಕ್ಕೆ ಬಂದಾಗ ಈ ಅಧ್ಯಯನ, ಅಸೈನ್ಮೆಂಟ್ಸ್ ಮತ್ತು ಹೋಮ್ವರ್ಕ್ಸ್ ಅದರ ಮಿಡ್ಲ್ನಲ್ಲಿ ನೀವು ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಲೈಕ್ ಹೌ ಟು ಡಿಸ್ಟ್ರೆಸ್ ದೆಮ್ಸೆಲ್ಸ್? ಇಲ್ಲಿ ನೋಡಿ, ಏನಂತಂದರೆ ನಾನು ಪೇರೆಂಟ್ಸಿಗೂ ಅದನ್ನೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಏನು ಅಂದರೆ, ಕೇವಲ ಮಕ್ಕಳನ್ನು ನಮ್ಮ ಟೈಮಲ್ಲಿನೇ ಬೇರೆ ಇತ್ತು, ಇವಾಗಿನ ಜನ್ರೇಷನ್ದಲ್ಲೇ ಬೇರೆ ಇದೆ. ಏನಂತಂದರೆ ಎಷ್ಟೋ ಸ್ಕೂಲು ಕಾಲೇಜಸ್ಗಳಲ್ಲಿ ಪ್ಲೇಯಿಂಗ್ ಗ್ರೌಂಡ್ಸೇ ಇಲ್ಲ. ಸೊ ಮಕ್ಕಳಿಗೆ ಆಟ ಅನ್ನೋದೇ ತಪ್ಪು ಹೋಗಿಬಿಟ್ಟಿದೆ. ಸೊ ಪೇರೆಂಟ್ಸೂ ಅದೇ ಒಂದೇ, ಏನು ಓದು. ಸೊ ಓದ್ಬಿಟ್ಟು ನಾವು ಓದದೇ ಇದ್ದರೆ ತೊಂದರೆ ಆಗುತ್ತೆ. ಒಂದು ಮೆಡಿಕಲ್ಲು, ಒಂದು ಇಂಜಿನಿಯರಿಂಗು, ಆ ಪ್ರೆಷರ್ ಪೇರೆಂಟ್ಸ್ ಇಂತ್ರನೂ ಇದೆ. ಸಾಕಷ್ಟು ಫೀಲ್ಡ್ಸ್ಗಳಿದೆ. ಯಾಕೆ ಸಂಗೀತ, ಸಾಹಿತ್ಯ, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರಲ್ಲೂ ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಫೀಲ್ಡ್ಸ್. ಪ್ರತಿಯೊಂದು ಫೀಲ್ಡು ತನ್ನದೇ ಆದಂಥ ಒಂದು ವೈವಿಧ್ಯತೆಯನ್ನು ಹೊಂದಿದೆ. ಆ ವ್ಯಕ್ತಿಗೆ ಬಿಟ್ಟುಬಿಡಿ. ಸೊ ನೀವು ಒಂದು ಹಂತದವರೆಗೂ ನೀವು ಸಹಾಯ ಮಾಡಿ, ಕೊನೆ ಹಂತಕ್ಕೆ ಆ ವ್ಯಕ್ತಿ ಯಾವ ಫೀಲ್ಡಲ್ಲಿ ಇಷ್ಟಪಡ್ತಾನೋ ಆ ಫೀಲ್ಡಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ಸೊ ಇದನ್ನೇ ಮಾಡಿ ಅಂತ ಪ್ರೆಷರ್ ಹಾಕಬೇಡಿ. ಓಕೆ, ಅವರ ನಿರ್ಧಾರವನ್ನು ತಗೊಳ್ಳಿಕ್ಕೆ ಬಿಟ್ಬಿಡಿ. ಆ ನಿರ್ಧಾರಕ್ಕೆ ನೀವು ಸಹಾಯ ಆಗುವಂಥ ಪೂರಕ ಅಂಶಗಳನ್ನು ಕೊಡಿ. ಬಟ್ ಒತ್ತಾಯದ ಮೇಲೆ ನಿಮ್ಮ ಒತ್ತಾಯವನ್ನು ಅವ್ರ ಮೇಲೆ ಹಾಕಬೇಡಿ. ಓಕೆ, ಫೈನ್ ಸರ್. ಈ ಒಂದು ಬ್ರೇಕನ್ನು ತಗೊಳ್ಳೋಣ, ಆನಂತರ ಮತ್ತೆ ಪುನಃ ಮಾತುಕತೆಯನ್ನು ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.
ಬ್ರೇಕ್ನ ನಂತರ ಮತ್ತೆ ಸೇ ನೋ ಟು ಡ್ರಗ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮಾತನಾಡ್ತಿದ್ದಾರೆ ಉಡುಪಿ ಜಿಲ್ಲೆಯ ಪೊಲೀಸ್ SP ಆಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತಿಸೋಣ. ಸರ್, ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈ ಒಂದು ಡ್ರಗ್ಸ್ ಅನ್ನುವಂಥದ್ದು ಸಮಾಜದಲ್ಲಿ, ಸೊಸೈಟಿಯಲ್ಲಿ ಯಾವ ಲೆವೆಲಲ್ಲಿ ಪೆನೆಟ್ರೇಟ್ ಆಗಿದೆ? ಇಲ್ಲಿ ನೋಡಿ, ಇದು ಸಮಾಜದ ಪ್ರತಿಯೊಂದು ಸ್ತರದಲ್ಲಿನೂ ಈ ಡ್ರಗ್ಸ್ ಅನ್ನೋದು ಎಂಟರ್ ಆಗಿದೆ. ನಾವು ಕೇವಲ ಶಾಲಾ ಕಾಲೇಜಸ್ಗಳಲ್ಲಿ ಇದೆ ಅನ್ನೋದು ಸುಳ್ಳು, ಅಲ್ಲಿ ಇದೆ. ಅದನ್ನು ಬಿಟ್ಟು ನೀವು ಸಮಾಜದ ಮೇಲ್ಸ್ತರ ನೋಡಿ, ಅಂದರೆ ಶ್ರೀಮಂತರು ಇದ್ದಂಥದ್ದಲ್ಲಿ ನೋಡಿ, ಅಥವಾ ಬಡತನ ಇದ್ದಲ್ಲಿ ನೋಡಿ, ಅಥವಾ ಮಧ್ಯಮ ಕುಟುಂಬಗಳಲ್ಲಿನೂ ನೋಡಿ, ಪ್ರತಿಯೊಂದು ಸ್ತರಗಳಲ್ಲಿ ಇದು ಹಬ್ಕೊಂಡಿದೆ. ಬಡತನದಲ್ಲಿ ಏನಾಗುತ್ತೆ, ಆ ವ್ಯಕ್ತಿಗೆ ಈ ಮಾದಕ ವ್ಯಸನಗಳಿಗೆ ಬಲಿಯಾದ ಅಂತಂತಂದರೆ ದುಡ್ಡಿನ ಕೊರತೆ ಆಗುತ್ತೆ. ಆ ದುಡ್ಡಿನ ಕೊರತೆ ಆದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಶಾರ್ಟ್ಕಟ್ಟನ್ನು ಯೂಸ್ ಮಾಡ್ತಾನೆ. ಆ ಶಾರ್ಟ್ಕಟ್ಟನ್ನು ಯೂಸ್ ಮಾಡೋದ್ರಲ್ಲಿ ಅಪರಾಧಗಳನ್ನು ಮಾಡೋಕ್ಕೆ ಹೋಗ್ತಾನೆ. ಒಂದು ಕಳ್ಳತನ ಮಾಡ್ಬೋದು, ಚೈನ್ ಸ್ನ್ಯಾಚಿಂಗ್ ಮಾಡ್ಬೋದು, ಅಥವಾ ಕೊಲೆ ಮಾಡ್ಬೋದು, ಅಥವಾ ಅಪರಾಧ ಜಗತ್ತಲ್ಲಿ ಆತ ಮುಳುಗ್ಬೋದು. ಯಾಕಂದರೆ ದುಡ್ಡು ಬೇಕಾಗಿರುತ್ತೆ. ಆ ದುಡ್ಡಿನಿಂದ ಕೊಳ್ಳುವಂಥ ಒಂದು ಇದಕ್ಕೂ ಹೋಗ್ಬೋದು. ಇನ್ನು ಶ್ರೀಮಂತಿಕೆ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ದುಡ್ಡಿನ ಕೊರತೆನೇ ಇರಲ್ಲ. ಸೊ ನೀವು ಇವತ್ತು 500 ರೂಪಾಯಿ ಕೊಟ್ಟು ತೊಗೋತಾನೆ, ಅಥವಾ 1000 ರೂಪಾಯಿ ಕೊಟ್ಟು ತೊಗೋತಾನೆ, ಅಥವಾ 10,000 ರೂಪಾಯಿ ಕೊಟ್ಟು ತೊಗೊಳ್ಳುವಂಥ ಒಂದು ಕೆಪಬಿಲಿಟಿ ಇರುತ್ತೆ. ಸೊ ಮಧ್ಯಮ ಕುಟುಂಬ ಅಂತಂದಾಗ ಆತ ಎರಡು ಕಡೆ ವಾಲುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಈ ಸಮಾಜದ ಪ್ರತಿಯೊಂದು ಸ್ತರಗಳಲ್ಲಿ ಇದು ಸಿಸ್ಟಮೆಟಿಕ್ ಆಗಿ ಹಬ್ಕೊಂಡಿದೆ. ಆಯಾಯ ಲೆವೆಲ್ಗೆ ತಕ್ಕದ ಹಾಗೆ ಆಯಾಯ ಲೆವೆಲಲ್ಲಿ ಅದು ಮಿಕ್ಸ್ ಆಗಿ ಹೋಗಿದೆ ಅಂತ ಹೇಳ್ಬೋದು. ಸರಿ, ಸ್ತರಗಳನ್ನು ನೋಡ್ತಾ ಹೋದರೆ ಒಬ್ಬ ಮಿಡಲ್ ಕ್ಲಾಸ್ನವನಿಗೆ ದುಡ್ಡಿಗೋಸ್ಕರ ಅವನು ಕ್ರೈಮಿಗೆ ಇಳಿಬಹುದು. ಸೊ ಈ ವಿವಿಧ ಸ್ತರಗಳಲ್ಲಿ ಯಾವ ರೀತಿಯಾದಂತಹ ಕ್ರೈಮಿಗೆ ಪ್ರೊವೋಕ್ ಮಾಡ್ತದೆ ಸರ್ ಇದು? ಎಲ್ಲ ರೀತಿಯಿಂದ ಕ್ರೈಮ್ಸ್ಗಳಿಗೆ ಇದು ಪ್ರೊವೋಕ್ ಆಗ್ಬೋದು. ನೀವು ಇದೇ ಕ್ರೈಮ್ ಆಗುತ್ತೆ ಅಂತಂತಲ್ಲ, ಕಳ್ಳತನೂ ಆಗ್ಬೋದು, ಅಥವಾ ಚೈನ್ ಸ್ನ್ಯಾಚಿಂಗ್ ಆಗ್ಬೋದು, ಪಿಕ್ ಪಾಕೆಟ್ ಆಗ್ಬೋದು, ಕೊಲೆ ಆಗ್ಬೋದು, ಅಥವಾ ಮಾದಕ ದ್ರವ್ಯಗಳನ್ನು ತಗೊಂಡು ಯಾಮಾರಿಕೊಂಡು ಹೋದಾಗ ಯಾವುದೇ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಅನಾಹುತಗಳನ್ನು ಆಗ್ಬೋದು. ಸೊ ಇಂಥ ಜಗಳಗಳಾಗ್ಬೋದು, ಗಲಾಟೆಗಳು ಆಗ್ಬೋದು. ಸೊ ಇದು ಅತಿರೇಕಕ್ಕೆ ಹೋದಾಗ ಇದು ಒಂದು ಅಪರಾಧ ಜಗತ್ತಲ್ಲಿ ಅಪರಾಧಗಳನ್ನು ಮಾಡುವಂಥ ಒಂದು ಕಾರ್ಯಕ್ಕೆ ಇದು ಒಂದು ಪೂರಕವಾಗುತ್ತೆ ಅಂತ ನಾನು ಹೇಳ್ತೇನೆ. ಖಂಡಿತವಾಗಿಯೂ ವಿವಿಧ ರೀತಿಯಲ್ಲಿ ಒಬ್ಬನನ್ನ ಕ್ರೈಮ್ ಮಾಡಲಿಕ್ಕೆ ಪ್ರಚೋದಿಸುತ್ತದೆ ಅಂತಂದಾಗ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡ್ಬೋದು, ಏನಿಲ್ಲ ಅನ್ನುವಂಥದ್ದು ಕಂಟ್ರೋಲ್ ಆತನಲ್ಲಿ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನೇ ಮಾಡ್ಬೋದು. ಖಂಡಿತ ಸರ್. ಮತ್ತೆ ಪುನಃ ಈ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರುವಂತಹ ಒಂದು ಅಭಿಯಾನದ ಬಗ್ಗೆ ಮಾತನಾಡ್ತಾ 2 ತಿಂಗಳು ಆಲ್ಮೋಸ್ಟ್ ಕಳೆದಾಯಿತು ಈಗ. ಸೊ ನೀವು ಯಾವ ರೀತಿಯ ಇದರಿಂದ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನೋಡಿ, ಅಭಿಯಾನ ನಾವು 2 ತಿಂಗಳಿಗೆ ಮಾಡಿರ್ಬೋದು, ಬಟ್ ವಾಟ್ ಎವರ್ ದ ಎಫರ್ಟ್ಸ್ ನಾವು ಇವಾಗ ಮಾಡಿರೋದು, ಇದು ಒಂದು ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದಾಗೆ. ಅಂತಂದರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ಸೊ ಇವತ್ತು ಅವರು ಇದರಿಂದ ಏನು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಏನು ಅರಿವನ್ನು ಪಡ್ಕೊಂಡಿದ್ದಾರೆ, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು, ಇದು ಕೇವಲ 2 ತಿಂಗಳಿಗೆ ಸೀಮಿತವಲ್ಲ. ಇವತ್ತಾಗಿರುವಂಥ ಒಂದು ಜಾಗೃತಿ ಅಭಿಯಾನ ಅದು ಥ್ರೂಔಟ್ ಅವರ್ ಲೈಫ್ ಅವರು ಕ್ಯಾರಿ ಮಾಡ್ತಾರೆ. ಅವರು ಹೋಗಿ ಇನ್ನೂ 4 ಜನಕ್ಕೆ ಹೇಳ್ತಾರೆ, 4 ಫ್ರೆಂಡ್ಸಿಗೆ ಹೇಳ್ತಾರೆ. ಸೊ ಇಲ್ಲಿ ಜಾಗೃತಿ ಅಭಿಯಾನ ಇವಾಗ ಮುಗಿಬೋದು, ಬಟ್ ಕಾನೂನು ಪ್ರಕ್ರಿಯೆ ಅನ್ನೋದು ನಿರಂತರವಾಗಿ ನಡೀತಾನೆ ಇರುತ್ತೆ. ಸೊ ಅದೇ ನಾನು ನಿಮ್ಮನ್ನು ಕೇಳಬೇಕು ಅಂದ್ಕೊಂಡದ್ದು, ಯಾವ ರೀತಿಯಾಗಿ ನಿರಂತರ ಪ್ರಕ್ರಿಯೆಯಾಗಿ ಈ ಮಾದಕ ವ್ಯಸನದ ಕುರಿತಾದಂತಹ ಒಂದು ಜಾಗೃತಿ ಕಾರ್ಯಕ್ರಮ ನಡೀತದೆ ಅಂತ ಹೇಳ್ಕೊಂಡು ಇಲಾಖೆಯ ಮುಖಾಂತರ, ಜೊತೆಗೆ ಆಯಾಯ ಸ್ಥಳಗಳಲ್ಲಿ ಅಂತ ಹೇಳ್ತಾ. ಇನ್ನು ಕೊನೆಯದಾಗಿ ಸರ್, ನಿಮ್ಮಲ್ಲಿ ಕೇಳೋದು ಅಂತಾದರೆ, ನೀವು ಯುವಕರಿಗೆ ಸ್ಪೆಷಲಿ ಏನು ಮೆಸೇಜನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ನೋಡಿ, ಭಾರತ ಒಂದು ಭವ್ಯ ಪರಂಪರೆಯ ದೇಶ. ಸೊ ಭಾರತ ಯುವಶಕ್ತಿಯ ದೇಶ. ಭಾರತದ ಭವಿಷ್ಯ ಈ ಯುವಕರ ಮೇಲೆ ಅವಲಂಬಿತವಾಗಿದೆ. ಸೊ ಒಬ್ಬ ತತ್ವಜ್ಞಾನಿ ಹೇಳಿದ್ದ ಮಾತು ನೆನಪು ಬರುತ್ತೆ. ಏನಂತಂದರೆ, ಒಂದು ದೇಶವನ್ನು ನಾಶ ಪಡಬೇಕಾದ್ರೆ ಆ ದೇಶದ ಮೇಲೆ ನೀವು ದಾಳಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ದೇಶದ ಯುವ ಜನಾಂಗದ ದಾರಿಯನ್ನು ನೀವು ತಪ್ಪಿಸಿ ಆ ದೇಶ ಕೆಲವು ದಶಕಗಳಲ್ಲಿ ನಾಶ ಆಗುತ್ತೆ ಅಂತಂತ ಹೇಳಿ. ಸೊ ನಮ್ಮ ದೇಶದ ಮೇಲೆ ದಾಳಿ ಮಾಡಿದರೆ, ಅಥವಾ ವೈರಿ ದೇಶ ದಾಳಿ ಮಾಡಿದರೆ, ನಮಗೆ ಸಾಕಷ್ಟು ಸೈನ್ಯ ಬಲ ಇದೆ, ವಾಯುಸೇನೆ, ಜಲಸೇನೆ ಇದೆ, ಲ್ಯಾಂಡ್ ಆರ್ಮಿ ಇದೆ. ಸೊ ನಾವು ಫೇಸ್ ಮಾಡ್ತೀವಿ. ಬಟ್ ಈ ಮಾದಕ ದ್ರವ್ಯ ಅನ್ನೋದು ಆಂತರಿಕವಾಗಿ ದಾಳಿ ಮಾಡ್ತಾ ಇದೆ, ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೋಸ್ಕರನೇ ಇವಾಗಲೇ ನಾನು ಎಚ್ಚೆತ್ತುಕೊಳ್ಳಿ, ಇದರಿಂದ ನಿಮ್ಮ ಭವಿಷ್ಯ
ನಿಂತಿದೆ, ಸಮಾಜದ ಭವಿಷ್ಯ ಇದೆ, ದೇಶದ ಭವಿಷ್ಯ ಇದೆ. ಸೊ ಎವ್ರಿ ಒನ್ ಕಮ್ ಟುಗೆದರ್ ಸೊ ಟು ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಈ ಉಡುಪಿ ಜಿಲ್ಲೆಯನ್ನಾಗಿರ್ಬೋದು ಮತ್ತು ನಮ್ಮ ರಾಜ್ಯ ದೇಶವನ್ನಾಗಿರ್ಬೋದು ಮಾದಕ ವ್ಯಸನದಿಂದ ಮುಕ್ತವನ್ನಾಗಿ ಮಾಡುವಂಥ ಒಂದು ಪಣ ತೊಡೋಣ ಅಂತಂತ ಹೇಳ್ತೇನೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಈ ಮಾದಕ ವ್ಯಸನದ ಕುರಿತಾಗಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕಾಗಿ ತಮಗೆ ಆತ್ಮೀಯ ವಂದನೆಗಳು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಈ ಮಾದಕ ವ್ಯಸನ ಜೀವನವನ್ನು ಹಾಳು ಮಾಡುತ್ತದೆ, ಅದೇ ರೀತಿಯಾಗಿ ಅದರಿಂದ ಹೊರಗೆ ಬರಲಿಕ್ಕೂ ಸಾಕಷ್ಟು ದಾರಿಗಳಿವೆ. ಯಾವ ರೀತಿ ಪೊಲೀಸ್ ಇಲಾಖೆ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಜೊತೆಗೆ ಪೊಲೀಸ್ ಇಲಾಖೆಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಪಿಡುಗನ್ನು ನಿವಾರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಬನ್ನಿ ಎಲ್ಲರೂ ಕೂಡ ಈ ಮಾದಕ ವ್ಯಸನದ ವಿರುದ್ಧವಾಗಿ ಎದ್ದು ನಿಲ್ಲೋಣ, ಗಟ್ಟಿಯಾಗಿ ನಿಲ್ಲೋಣ, ಇದನ್ನು ನಮ್ಮ ಸಮಾಜದಿಂದ ಇಲ್ಲ ಅನ್ನಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.